ಇವತ್ತು ಜನರನ್ನ ಆ ಡಿಪ್ರೆಷನ್ನಿಂದ ಒಂದು ಒಳ್ಳೆಯ ದಾರಿಗೆ ಕೊಂಡೋಗುವಂತಹ ನಮಗೆ ಚಲನಚಿತ್ರಗಳು ಬೇಕು. ಇವತ್ತು ಸೂಪರ್ ಸೋ ಹಿಟ್ ಆಗಿದ್ದು ಯಾಕೆಂದ್ರೆ ಅದರಲ್ಲಿ ವಯಲೆನ್ಸ್ ಇಲ್ಲ. ಸಂತೋಷ ಮಾಡಲು, ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ನಿಮಗೆ ಎಂಟರ್ಟೈನ್ಮೆಂಟಲ್ಲಿ ಎಷ್ಟೆಲ್ಲ ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಈಗಿನ ಕೆಲವು ಪಿಕ್ಚರ್ 200-300 ಕೋಟಿ. ಬೆಲೆಯನ್ನು ಕಟ್ಟುವವರು ನೆನಪಿಡಿ, ಸಂಗೀತ ಕಲಾವಿದರಿರಲಿ ಯಾರು ಇರಲಿ, ಕಲಾವಿದರಿಗೆ ಬೆಲೆಯನ್ನು ಕಟ್ಟುವವರು ತುಂಬಾ ಜನ ಇದ್ದಾರೆ. ಓ ರವೀಂದ್ರಣ್ಣ ಏತು ಇರ್ನ ಒಂಜಿ ಪದ್ಯೋಗಿ ಏತು ಬೆಲೆ ಕಟ್ಟುವುದು, ಇಕ್ಬಾಲ್ ಒಂಜಿ ರಡ್ಡು ಪದ್ಯ ಮನೋಲಿ 5,000 ಕೊರ್ಪೆ, ಅದು ಬೆಲೆ ಕಟ್ಟುವುದು. ಆದರೆ ಇವತ್ತಿಗೆ ನಾವು ತುಳುನಾಡಿನವರು ಧನ್ಯರು, ಪುಣ್ಯರು. ಯಾಕೆಂದ್ರೆ ಕಲಾವಿದರಿಗೆ ಬೆಲೆ ಕೊಡುವವರಿದ್ದಾರೆ. ಇಲ್ಲಿ ನೋಡಿ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಿದ್ದಾರೆ ಶ್ರೀ ಶಶಿಧರ್ ಶೆಟ್ಟಿ ಬರೋಡ. ಇವರ ಬಗ್ಗೆ ತುಂಬ ಕೇಳಿದ್ದೇನೆ. ತುಂಬ ನಮ್ಮ ಊರಲ್ಲಿ ತುಳು, ಕನ್ನಡ ಯಾವುದೇ ಭಾಷೆ ಇರಲಿ, ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮಕ್ಕೆ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಸಪೋರ್ಟು ಮಾಡುವುದು ಅದು ಅಷ್ಟು ಕಷ್ಟ ಅಲ್ಲ, ಆದರೆ ಪಾಪ ಅಲ್ಲಿಂದ ಬರ್ತಾರಲ್ಲ ಪುಣೆಯಿಂದ ಇಲ್ಲಿಗೆ ಆ ಪ್ರೀತಿ ಇಟ್ಟು, ಅದು ಬಹಳ ಗ್ರೇಟ್. ನಮ್ಮಲ್ಲಿ ತುಂಬ ಜನರಿಗೆ ಕೊಡಲಿಕ್ಕೆ ಹಣ ಇದೆ, ಆದರೆ ನೀಡಲಿಕ್ಕೆ ಟೈಮ್ ಇಲ್ಲ. ಅವರು ಹಣನೂ ಕೊಡ್ತಾರೆ, ಟೈಮು ಕೊಡ್ತಾರೆ, ಅಂಥವರು ನಮಗೆ ಬೇಕು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಹೆಸರನ್ನು ನಾನು ನಿಮ್ಮ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ, ಆದರೆ ಇಲ್ಲಿ ನನ್ನ ಮುಂದೆ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಸಂಗೀತ ಒಕ್ಕೂಟದ ಸದಸ್ಯರಿದ್ದಾರೆ. ನಿಮಗೆಲ್ಲರಿಗೂ ಇವತ್ತಿನ ದಿನದ ಶುಭಾಶಯಗಳು. ನಾನು ಇಲ್ಲಿ ಇವತ್ತು ಗೆಸ್ಟ್ ಅಲ್ಲ, ನಾನು ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ಒಂದು ಫ್ಯಾಮಿಲಿ ಮೆಂಬರ್. ಪ್ರತಿ ವರ್ಷ ಕಾರ್ಯಕ್ರಮಕ್ಕೆ ಬರ್ತೇನೆ, ಆದರೆ ನನಗೆ ನಿಮ್ಮಾಗೆ ಹಾಡು ಹೇಳಲಿಕ್ಕೆ ಬರುವುದಿಲ್ಲ, ಇಲ್ಲದ್ರೆ ಬಡಿಲಿಕ್ಕೆ ಬರುವುದಿಲ್ಲ. ನನಗೆ ಬಡಿಲಿಕ್ಕೆ ಬರುವುದು ಒಂದೇ, ಚಪ್ಪಾಳೆ ಮಾತ್ರ. ಅದು ಮಾತ್ರ ನಾನು ನಿಮಗೆ ಕೊಡಬಲ್ಲೆ. ಕಲಾವಿದರ ಕೆಲಸ ಅಷ್ಟು ಸುಲಭ ಅಲ್ಲ. ಒಂದು 100 ಚಿತ್ರ ಮಾಡಿದರೆ ಅದು ಹಿಟ್ಟಾಗೋದು 1-2. ಇವತ್ತು ಪಿಕ್ಚರ್ ಹಿಟ್ಟಾಗಿದೆ, ಅದು 100ರಲ್ಲಿ 1-2 ಹಿಟ್ಟಾಗೋದು. 100 ಇವತ್ತಿನ ಕಾಲದಲ್ಲಿ 200ರಲ್ಲಿ 1-2 ಅಂತ ಹೇಳ್ಬೋದು. ಅಂದರೆ ಜನರಿಗೆ ಮನರಂಜನೆ ನೀಡುವುದು ಅಷ್ಟು ಸುಲಭ ಅಲ್ಲ. ಜನರು ಅಷ್ಟು ಸುಲಭವಾಗಿ ಎಕ್ಸೆಪ್ಟ್ ಕೂಡ ಮಾಡುವುದಿಲ್ಲ. ಮತ್ತು ಸಂಗೀತದ ಮುಖಾಂತರ ಇರಲಿ, ನಾಟಕ ಅಭಿನಯದ ಮುಖಾಂತರ ಇರಲಿ, ಅದು ಖುಷಿ ಮಾಡುವ ಉದ್ದೇಶ ಎಲ್ಲರದ್ದು ಇರ್ತದೆ. ಇತ್ತೀಚೆಗೆ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಇಕ್ಬಾಲ್ ಒಂದು ಪ್ರೋಗ್ರಾಮ್, ಕಾಮಿಡಿ ಶೋ, ಸ್ಟ್ಯಾಂಡಪ್ ಕಾಮಿಡಿ ಇತ್ತು. ಸ್ಟ್ಯಾಂಡಪ್ ಕಾಮಿಡಿ ಇತ್ತು. ಕೆಲವು ಜನ ಬತ್ತು ದೊಡ್ಡ ಕಾಮಿಡಿ ಮಲ್ತೀರಿ, ಯಾನು ತೆಲ್ತು ಬಂಜಿವೇನೆ, ಒಂಜಿ ಜನ ಎಂಚಿನ ಕಾಮಿಡಿ ಮಲ್ತನು ಮಾಡಿದ್ಜಿ, ಸುರುಡ್ದು ಲಾಸ್ಟ್ ಮಲ್ತ ತೆಲ್ಪ ಒಂದಿತ್ತು, ಯಾನು ಬುರ್ದು ತೆಲ್ತೊಂದಿತ್ತೆ, ಎನ್ನ ಬರಿಟ್ಟು ಕುಲ್ದಿನೇ ಇಂಚ ಒಂಚೂರು ತೆಲ್ಕೆ ಬರ್ಬೋದು. ಯಾನು ನರಮನಿ ಮಾರ ಈ ಜನ, ಯಾನು ಹೊರ ಅರೆನ್ ತುಪೆ, ಹೊರ ಮೇರೆ ಆರ್ಟಿಸ್ಟಿನ ತುಪೆ, ಆರ್ಟಿಸ್ಟ್ ಈತು ಇಡೀ ಹಾಲ್ ತುಂಬೋದು ಭಾರಿ ತೆಲ್ತೊಂದುಂಡು. ಆಯ್ಬೇಕು ಹೆಂಗೆ ತಡೆತಜ್ಜಿ, ಯಾನು ಕೇಂಡೆ ಮಾರೆ ಆತು ಸೋಕುದ ಕಾಮಿಡಿ ಮಲ್ಪೆ ಜವನೇ ರೇ ತೆಲ್ಕೆ ಒಂಚೂರು ತೆಲ್ಕೆ ಎಲ್ಲ ಬರ್ಪೂಜ ಮಾರೆ, ತೆಲ್ಪರೆ ಆ ಪೂಜಾ ಆ ಜನ ಪಣ್ಣಿ ಮಾರೆ ದಾಯ ತೆಲ್ಪೋಡಿ ಎಂಕಲ ಸರೀಜಿಗೆ ಯಾನ್ ಮಂಡಿ ಈತ್ ಕಾಮಿಡಿ ಉಂಡು ಸರೀಜಿ ಬಂಡು ಅವು ತೆಲ್ಪುನ ಎಂಚ ಕಂಟ್ರೋಲ್ ಮಲ್ಪುವ ಅವು ಯಾನ್ ಇಲ್ಲ ಬೋ ತೆಲ್ಪು ಹೇಗೆ ಆಯ್ತಾ ಮಿತ್ತ. ಒಂದು ಕಲಾವಿದರಿಗೆ ಪಾಪ ಅಕುಲೆಂಚಿನ ಏನು ನೋಡು, ಒಂಜಿ ವೇಳೆ ಚೂರು ಕಾಮಿಡಿ ಮಲ್ತಂಡ ತೆಲ್ತು ಜಿಡ ಎಂಚಿನ ಟೆನ್ಷನ್ ಆಗ್ಬಿಟ್ಟು. ಸೊ ನಿಕ್ಲಿನ ಬೇಲೆ ಅವು ಆತು ಸುಲಭದ ಬೇಲೆ ಆತು. ಇವತ್ತು ನಮ್ಮ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಏನಿದೆ, ಕೋಟಿಯಲ್ಲ ಬಿಲಿಯನ್ಸ್ ಆಫ್ ಡಾಲರ್ಸ್, ಬಿಲಿಯನ್ಸ್ ಆಫ್ ರುಪೀಸ್ ಜನರಿಗೆ ಖುಷಿ ಮಾಡಲು ಸ್ಪೆಂಡ್ ಮಾಡ್ತಾ ಇದೆ, ಸಂತೋಷ ಮಾಡಲು, ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ. ನಿಮಗೆ ಎಂಟರ್ಟೈನ್ಮೆಂಟಲ್ಲಿ ಎಷ್ಟೆಲ್ಲ ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಈಗಿನ ಕೆಲವು ಪಿಕ್ಚರ್ 200-300 ಕೋಟಿ, ಕೆಲವು ನೆಟ್ಫ್ಲಿಕ್ಸಲ್ಲಿ ಕೆಲವು ಸೀರೀಸ್ ಎಷ್ಟು ಕೋಟಿ ಅಂತ ಇಲ್ಲ, ಕೆಲವು ಹಾಲಿಡೇ ಪ್ಯಾಕೇಜ್, ಅದು ಎಲ್ಲದೂ ಮಾಡುವುದು ಯಾಕೆ ಗೊತ್ತಾ? ನಮ್ಮನ್ನು ಖುಷಿ ಮಾಡಲಿಕ್ಕೆ, ಜನರು ಒಂದು ಖುಷಿಯಲ್ಲಿರಬೇಕಂತ. ಇಷ್ಟೆಲ್ಲ ಕೋಟಿಗಟ್ಟಲೆ ಖರ್ಚು ಮಾಡಿ, ನೀವು ಬೇಕಾದರೆ ಯಾರ ಹತ್ರ ಬೇಕಾದರೆ ಕೇಳಿ, ಡಾಕ್ಟರ್ ಇವತ್ತು ಹೈಯೆಸ್ಟ್ ಪ್ರಿಸ್ಕ್ರೈಬ್ ಮಾಡುವ ಮೆಡಿಸಿನ್ ಮಾತ್ರ ಆ್ಯಂಟಿ ಡೆಪ್ರೆಸೆಂಟ್, ಅಂದರೆ ಡಿಪ್ರೆಷನ್ ಮೆಡಿಸಿನ್. ಇಷ್ಟು ಕೋಟಿಗಟ್ಟಲೆ ಖರ್ಚು ಮಾಡಿ ಕೂಡ ಜನರು ಯಾಕೆ ಡಿಪ್ರೆಷನಲ್ಲಿ ಇರ್ತಾರೆ? ಇದೊಂದು ದೊಡ್ಡ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಏನಂತ ಇದುವರೆಗೆ ಯಾರೂ ಸರಿಯಾಗಿ ಕೊಡಲಿಲ್ಲ. ನಮ್ಮಲ್ಲಿ ಬರುವ ಚಲನಚಿತ್ರಗಳಲ್ಲಿ ಹೆಚ್ಚಾಗಿ ಎಲ್ಲಿ ನೋಡಿದರಲ್ಲಿ ಬರುವುದು ರಕ್ತವೇ. ಒಂದೇ ಶಾಟಲ್ಲಿ ಒಂದು 5 ಜನ ಬೀಳ್ತಾರೆ ಹೋಗಿ. ಅದರಿಂದ ನಮ್ಮ ಮಕ್ಕಳಿಗೆ ನಾವು ಎಂಥ ಮೆಸೇಜ್ ಕೊಡ್ತೇವೆ ನನಗೆ ಗೊತ್ತಿಲ್ಲ. ಆದರೆ ಸಂಗೀತ ಕಲಾವಿದರು ಇವತ್ತಿದ್ದಾರೆ, ತಮ್ಮ
ಒಂದು ಇಂಪಾದ ಧ್ವನಿಯ ಮುಖಾಂತರ ಅಥವಾ ಅದೇನೋ ಆರ್ಟ್ ಇದೆ, ತಬಲ ಇರಲಿ, ಹಾರ್ಮೋನಿಯಂ ಇರಲಿ, ಗಿಟಾರ್ ಇರಲಿ, ಅವರು ಯಾವುದೇ ಒಂದು ಯಾರಿಗೂ ನೋವನ್ನುಂಟು ಮಾಡದೆ ಒಂದು ಕ್ಲೀನಾಗಿ ಎಂಟರ್ಟೈನ್ ಮಾಡುವ ಒಂದು ಇಂಡಸ್ಟ್ರಿ ಇದೆ, ಆದರೆ ಅದು ಮ್ಯೂಸಿಕ್ ಇಂಡಸ್ಟ್ರಿ. ಹಾಗಂತ ನಾನು ಫಿಲ್ಮು, ನಾಟಕ ಬೇರೆಯವರನ್ನು ದೂರುವುದಲ್ಲ, ಆದರೆ ಇವತ್ತು ಜನರನ್ನು ಆ ಡಿಪ್ರೆಷನ್ನಿಂದ ಒಂದು ಒಳ್ಳೆಯ ದಾರಿಗೆ ಕೊಂಡೋಗುವಂತಹ ನಮಗೆ ಚಲನಚಿತ್ರಗಳು ಬೇಕು. ಇವತ್ತು ಸೂಪ್ರಮ್ ಸೋ ಹಿಟ್ಟಾಗಿದ್ದು ಯಾಕೆಂದ್ರೆ ಅದರಲ್ಲಿ ವಯಲೆನ್ಸ್ ಇಲ್ಲ. ವಯಲೆನ್ಸ್ ಇಲ್ಲದ ಪಿಕ್ಚರ್ಗಳನ್ನು ಜನರು ಲೈಕ್ ಮಾಡ್ತಾರೆ. ಸೊ ಹೆಚ್ಚು ಮಾತಾಡಲಿಕ್ಕೆ ಹೋಗದೆ ನಾನು ಸಂಗೀತ ಕಲಾವಿದರಿಗೆ ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮಲ್ಲಿ ಸಂಗೀತ ಕಲಾವಿದರಿರಲಿ ಅಥವಾ ಯಾವುದೇ ಕಲಾವಿದರಿರಲಿ, ಅವರಿಗೆ ಸಪೋರ್ಟ್ ಮಾಡುವವರು ಅಥವಾ ಎರಡು ಥರದ ಜನರಿದ್ದಾರೆ. ಒಂದು ಕಲಾವಿದರಿಗೆ ಬೆಲೆಯನ್ನು ಕಟ್ಟುವವರು. ನೆನಪಿಡಿ, ಸಂಗೀತ ಕಲಾವಿದರಿರಲಿ, ಯಾರು ಇರಲಿ, ಕಲಾವಿದರಿಗೆ ಬೆಲೆಯನ್ನು ಕಟ್ಟುವವರು ತುಂಬ ಜನ ಇದ್ದಾರೆ. ಓ ರವೀಂದ್ರಣ್ಣ ಏತು ಇರ್ನ ಒಂಜಿ ಪದ್ಯೋಗಿ ಏತು ಬೆಲೆ ಕಟ್ಟುವುದದು, ಇಕ್ಬಾಲ್ ಒಂಜಿ ರಡ್ಡು ಪದ್ಯ ಮನೆಯಲ್ಲಿ 5,000 ಕೊರ್ಪೆ, ಅದು ಬೆಲೆ ಕಟ್ಟುವುದು. ಆದರೆ ಇವತ್ತಿಗೆ ನಾವು ತುಳುನಾಡಿನವರು ಧನ್ಯರು, ಪುಣ್ಯರು. ಯಾಕೆಂದರೆ ಕಲಾವಿದರಿಗೆ ಬೆಲೆ ಕೊಡುವವರಿದ್ದಾರೆ. ಇಲ್ಲಿ ನೋಡಿ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಿದ್ದಾರೆ, ಅಂಥವರು ಬೆಲೆ ಕೊಟ್ಟು ಗೌರವಿಸ್ತಾರೆ. ನಮ್ಮಲ್ಲಿ ಮತ್ತು ನಮ್ಮ ಸುತ್ತಮುತ್ತ ಹೆಚ್ಚಿನ ಜನರು ಕಲಾವಿದರಿಗೆ ಬೆಲೆ ಕಟ್ಟುವುದಕ್ಕಿಂತ ಬೆಲೆ ಕೊಡುವಂತಿರಲಿ ಮತ್ತು ಗೌರವ ಕೊಡುವಂತಿರಲಿ ಅಂತ ಹೇಳಿ ಎಲ್ಲ ಕಲಾವಿದರಿಗೆ ಅಭಿನಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.